ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 258. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಪ್ರಾರಬ್ಧ ಕರ್ಮಮು ದೈವಿಕದ ಲೀಲೆಯು ತೋರುವುದು ಅದೃಷ್ಟ ವಿಧಿ ಎಂಬ ಪೆಸರುಗಳಿವು. ಪ್ರಾರಬ್ಧ ಕರ್ಮಮು ದೈವಿಕದ ಲೀಲೆಯು ತೋರುವುದು ಅದೃಷ್ಟ ವಿಧಿ ಎಂಬ ಪೆಸರುಗಳಿವು. ಆರು ಅಳೆವವರಿಲ್ಲ ಅವುಗಳ ವೇಗಗಳ ಪೌರುಷವು ನವಸತ್ವ ಮಂಕುತಿಮ್ಮ. ಪೌರುಷವು ನವಸತ್ವ ಮಂಕುತಿಮ್ಮ. ಬಂಧುಗಳೇ, ನಾವೆಲ್ಲರೂ ಈ ಭೂಮಿಗೆ ಹುಟ್ಟಿ ಬರುವಾಗಲೇ ಈ ಹಿಂದಿನ ಜನ್ಮದ ಕರ್ಮಸಾರವನ್ನು ಹೊತ್ತು ತಂದಿದ್ದೇವೆ. ಅದರ ಪ್ರತಿಫಲವನ್ನು ವಾಸ್ತವದಲ್ಲಿ ಅನುಭವಿಸುತ್ತಿದ್ದೇವೆ. ನಮ್ಮ ಕರ್ಮದ ಫಲವನ್ನು, ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಜಗತ್ತೆಂಬ ಈ ರಂಗಭೂಮಿಯಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು ಅಷ್ಟೇ. ಇಲ್ಲಿ ಆತನೊಬ್ಬನೇ ಸೂತ್ರಧಾರ. ಅವನಾಡಿಸಿದಂತೆ ನಾವು ಆಡಲೇಬೇಕು. ಬಣ್ಣ ಹಚ್ಚಿದ್ದೇವೆ. ಬಣ್ಣಗಾರಿಕೆಯು ಕಾಂತಿಯನ್ನು ಕಳೆದುಕೊಳ್ಳುವ ಮುನ್ನ ಜೀವನವನ್ನು ಗೆಲ್ಲಬೇಕು. ಇಲ್ಲಿ ಸೋಲು ಗೆಲುವು ಸಹಜ. ಅವನಾಡಿಸುವ ಆಟದಲ್ಲಿ ಸೋಲು ಗೆಲುವುಗಳನ್ನು ನಾವು ವಿಧಿ, ಅದೃಷ್ಟಗಳೆಂಬ ಹೆಸರುಗಳಿಂದ ಕರೆಯುತ್ತೇವೆ. ಇದು ಯಾವಾಗ ಹೇಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಭಗವಂತನು ಮಾತ್ರ ಇವುಗಳನ್ನು ಎದುರಿಸಲು ಎಲ್ಲ ಜೀವಿಗಳಿಗೂ ಸೇರಿದಂತೆ ನಮಗೆಲ್ಲರಿಗೂ ಜ್ಞಾನವನ್ನು ಮತ್ತು ಪೌರುಷವನ್ನು ನೀಡಿದ್ದಾನೆ. ಇವೆರಡರಿಂದ ವಿಧಿಯನ್ನು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಎದುರಿಸಬಹುದು, ಗೆಲ್ಲಬಹುದು. ನಾಳೆಯ ದಿನ ನಮ್ಮದು ಎಂಬ ನಂಬಿಕೆಯಿಂದ ಮುನ್ನಡೆದರೆ ಜೀವನವನ್ನು ಖಂಡಿತವಾಗಿಯೂ ಗೆಲ್ಲಬಹುದು. ಆ ಮೂಲಕ ಸತ್ವಪೂರ್ಣವಾದ ಬದುಕನ್ನು ಅನುಭವಿಸಬಹುದು ಎಂದು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.